ಕಾಡಿಗೆ ಹೋಗಿದ್ದಾನೆ. ಅವನ ತಪಸ್ಸಿಗೆ ಹೊರಟಂತಹ ಬ್ರಹ್ಮದೇವ ವರವನ್ನು ಕೊಟ್ಟಿದ್ದಾನೆ. ಈ ರೀತಿ ವ್ಯತ್ಯಾಸ ಎಲ್ಲ ವಿಷಯ ಗೊತ್ತಾಗಬೇಕಲ್ಲ.
ಹೌದಾ? ನೀವು ಅವರೇನು ಮಾರರೆ? ಯಾರು ನೀವು? ಅವತ್ತು ಅರುಣಾಸುರ ಹೌದು ಮಾರ. ಒಂದು ಪೆಟ್ಟು ತಿಂದು ಓಡಿದ್ರು. ಎಲ್ಲಿ ಕೆಲಸ ಮಾಡ್ತೇನೆ ಪೆಟ್ಟು ಯಾರು ನಾವು ಕೊಟ್ಟಿಲ್ಲ. ಅದು ಅವರು ಯಾರು ಪೆಟ್ಟು ಕೊಟ್ಟಿಲ್ಲ. ಹೌದಾ? ಚಂಡಿಕೆಯ ಬಿಂದರ ಕಂಡು ಪೆಟ್ಟು ತಿಂದದ್ದು ನೀನು ಶುಭ ಅಂತ ನಿನ್ನನ್ನು ಕಾರಣಿಗೆ ಹಾಕಿ ಅವ ಸುತ್ತದ್ದು ಇವನ ಅದು ನನಗೆ ಎಷ್ಟು ಎಲ್ಲಿ ಬೀಳ್ತದೆ ಎಲ್ಲಿ ಹೋಗ್ತದೆ. ನೀವು ಪೆಟ್ಟು ತಿನ್ನಲಿಕ್ಕೆ ಹುಟ್ಟಿದವರು ದೇವತೆಗಳು. ಆ ಅರುಣಾಸುರನೇ ಪ್ರಬಲವಾಗಿ ಬಂದಿದ್ದೇನೆ. ನಮಸ್ಕಾರ. ಇದು ಗಡಿಬಿಡಿಗೆ ಬರೋದು
ಕಾರ್ಯವನ್ನೇ ದೇವೇಂದ್ರ ಮಾಡಿದ ವಿನಃ ನಾನು ಅಲ್ಲ. ಒಂದು ಜಾಗದಲ್ಲಿ ಕುಳಿತ ಮೇಲೆ ಆ ಜಾಗದಲ್ಲಿ ಯಾರು ಕುಳಿತುಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಮತ್ತೆ ಆ ಜಾಗದಲ್ಲಿ ಕುಳಿತ ಮೇಲೆ ಜಾಗದ ಮರ್ಯಾದೆ ಉಳಿಸಬೇಕು. ಆಗಲಿ. ನೀನು ನಿನ್ನ ಅಪ್ಪನೋ ನಿನ್ನ ಮಗನೋ ಯಾರಾಗಲಿ ಜಿತ್ತಿಗರ್ಭ ಛೇದನಾದದ್ದು ಸತ್ಯವೇ ಹೌದು. ಅದನ್ನು ನಾನು ಬಿಟ್ಟುಕೊಡುವುದಿಲ್ಲ. ಯಾಕೆ ಜಿತಿಗರ್ಭವನ್ನು ಛೇದಿಸಿದಾದ್ರೂ ಯಾಕೆ ಸುರಪಾದಿ ಮುಖ್ಯರನ್ನೆಲ್ಲ ಕೊಲ್ಲಬೇಕು ಎನ್ನುವ ಹಾಗೆ ತಿಥಿ ಯೋಚಿಸಿ ಮಕ್ಕಳನ್ನು ಪಡೆಯಬೇಕು ಎನ್ನುವ ಹಂಬಲದಲ್ಲಿ ನೋಡಿ. ಮತ್ತೆ ಗೊತ್ತಾಗದೆ ಲೋಕವನ್ನ ಮೂರು ಲೋಕದ ಬಗ್ಗೆ ತಿಳಿದವರಲ್ಲ ನಾವು. ಮೂರು ಲೋಕದಲ್ಲಿ ಒಳ್ಳೆಯದು ಮಾಡಬೇಕಾದ ಗೊತ್ತಾಗುವುದು. ನಾವು ಮಾಡಿದ್ದ ಒಳ್ಳೆಯದು ಹಾಗೆಂದು ಆ ಗರ್ಭವನ್ನು 7 ಸೀಳಾಗಿ ನಾನು ಛೇದಿಸುವುದು ಹೌದು, ಗೊತ್ತುಂಟು ನನಗೆ. ಆಮೇಲೆ ಏನಾಯ್ತು, ನೀನಲ್ಲ ಅಂತ ಹೇಳ್ತಾರೆ. ನಾನು ನಮ್ಮ ಪಕ್ಷದವರು ಅಂತ ಗೊತ್ತಾಯ್ತಲ್ಲ, ನನ್ನವರು ಅಂತ ಹೇಳಿ ಅದು ಕೂಡ ಹೋದದ್ದು ಹೇಗೆ? ಹೇಗೆ ಅವರ ಸೇವೆ ಮಾಡುವುದಕ್ಕೆ ಬೇಕಾಗಿ ಹೋದದ್ದು. ಸೇವೆಯಲ್ಲಿ ಹೋಗಿದ್ದ ನಾನು ವಂಚಿಸಿ ಹೋದದ್ದಲ್ಲ. ಸೇವೆಗೆ ಹೋದವ ವಂಚನೆ ಮಾಡಿ ಅವನು ನಿದ್ರೆ ಮಾಡುವಾಗ ಅವನ ಗರ್ಭದ ಒಳಗೆ ಹೋಗಿ 7 ತುಂಡು ಮಾಡಿದ್ದು. ಇನ್ನೊಂದು ವಿಚಾರ ಹೇಳ್ತೇನೆ. ಆಗ ಹೇಳಿದ್ದವು ಹೇಗೆ ಒಪ್ಪೆ ಮಾಡುವಾಗ ಹೇಳಿದ್ದವು ಹೇಗೆ ಮಾರುದ ಅಂತ ಹೇಳಿದ್ದೇನು, ಅಳಬೇಡ ಅಳಬೇಡ ಅಂತ. ಹೌದಾ, ಅದನ್ನೇ ನಾನು ಹೇಳಿದ್ದು. ಹಾಗೆಂದು ಮಾಡಬಹುದು. ಏನು ಮಾಡಬಹುದು? ಯಾಕೆ ಹೇಳ್ತೇನೆ ಕೇಳಿ. ಲೋಕಕಂಟಕರಾಗಿ ಒಬ್ಬ ಮೆರೆಯಿದ್ದಾನಂತಾದ್ರೆ, ಪ್ರಪಂಚಕ್ಕೆ ಒಳಿತು ಆಗುತ್ತದೆ ಅಂತಾದ್ರೆ, ಲೋಕಕಂಟಕರಾಗಬೇಕು ಎನ್ನುವ ಹಾಗೆ ಯೋಚಿಸಿದ್ದವು. ಸುರಪರನ್ನು ಕೊಲ್ಲಬೇಕು ಎನ್ನುವ ಹಾಗೆ ರೀತಿ ಯೋಚಿಸಿದ್ದವು. ಆದ್ರೆ ಮಾಡಿದ್ದು ಯಾಕೆ? ಸುರಪರನ್ನೆಲ್ಲ ಕೊಲ್ಲಬೇಕು ಎನ್ನುವ ಹಾಗೆ. ಯಾಕೆ? ಸಾವಿಲ್ಲ ಅನ್ನೋದು ಗೊತ್ತುಂಟು. ಹಾಗಿದ್ರೆ ಅನ್ಯಾಯ ಮಾಡಬೇಕು ಎನ್ನುವ ಹಾಗೆ ಅವಳು ಯೋಚಿಸಿದ್ದ. ಸ್ವರ್ಗಲೋಕದ ಪಡಿಬೇಕು ಮತ್ತೆ ಅಲ್ಲದೆ ನಾನು ಪಡೆದದ್ದು ಹೇಗೆ? ಹೌದು. ಮತ್ತೆ ಆಗಲಿ. 3 ಮೂರ್ತಿಗಳ ಅನುಗ್ರಹವಾಯಿತು. ನಿನಗೆ ಅಷ್ಟು ಸಾಮರ್ಥ್ಯ ಉಂಟು. ಯಾರು? ಯಾಕೆ ಕಳೆದದ್ದು? ಯಾರು ಅಂತ ಹೇಳು. ಯಾರು? ನಾನೇ ಅಲ್ಲ. ಹಿಂದಿನ ಮನ್ವಂತರದ ದೇವೇಂದ್ರ. ನೀನು ಏನು ಮಾಡಿದ್ರು? ನಾನು ಏನು ಮಾಡಲಿಲ್ಲ. ಪುರಂದರ ನಾಮಕ ದೇವೇಂದ್ರ ಏನು ಮಾಡಲಿಲ್ಲ. ಯಾಕೆ? ನಿನ್ನ ಜಾಗದಲ್ಲಿ ಕೂತವರು. ಹೌದು, ಕಾರಣ ಉಂಟು. ಯಾಕೆ? ಸುರರಿಗೆ ಅವಿಸ್ಯನ್ನು ಕೊಡಬೇಕು ಎನ್ನುವ ಹಾಗೆ ಗುರುಸ್ಥಾನದಲ್ಲಿ ವಿಶ್ವರೂಪನ ನಿಲ್ಲಿಸಿ, ಆದ್ರೆ ಅವರು ಏನು ಮಾಡಿದ್ದು? ವಿಶ್ವರೂಪನ ನೇಮಿಸಿಕೆ ಅಸುರರಿಗೆ. ಯಾಕೆ? ಗುರುಪೀಠದಿಂದ ನಮ್ಮ ಬೃಹಸ್ಪತಿ ಆಚಾರ್ಯ. ಅವನೆಂದು ಹೋಗ್ಯ ಅದು ನಮ್ಮಲ್ಲಿದ್ದಂತಹ ಕಲಹ, ಯಾವುದಲ್ಲ? ಆಂತರಿಕ ಕಲಹ. ಯಾವುದು? ಯಾವುದಾದ್ರೂ ನಿನಗೆ ಯಾಕೆ? ಯಾಕೆ ಬೇಕು? ಆಂತರಿಕ ಕಲಹ ವಿಚಾರಣೆ ಮಾಡಲಿಕ್ಕೆ. ಗುರುಸ್ಥಾನದಲ್ಲಿ ಕೂತವ ಎದ್ದು ಹೋಗಬೇಕು ಅಂತ ಅದಕ್ಕೆ ಕಾರಣವೇ. ವಿಚಾರಣವನ್ನು ಮಾಡಬೇಕು ಅಂತ ಆದ್ರೆ ಅದಕ್ಕೆ ಯೋಗ್ಯತೆ ಬೇಕು. ನಿನಗೆ ಯೋಗ್ಯತೆ ಇಲ್ಲ. ನನಗೆ ಯೋಗ್ಯತೆ ಇಲ್ಲ ಅಂದ್ರೆ ಆಡಬೇಕು ಉತ್ತರ ಕೊಡಬೇಕು. ಯಾವುದು? ನಿನಗೆ ಕೊಡಬೇಕಲ್ಲ, ನನ್ನ ಪಕ್ಷದವಂತೆ ಹೇಳಿ. ಈಗ ಕೊಡು. ಏನು? ಬೃಹಸ್ಪತಿ ನಿಮ್ಮನ್ನು ಬಿಟ್ಟು ಹೋದದ್ದು ಯಾಕೆ? ಯಾಕೆ? ನಮ್ಮದಾದಂತಹ ಯಾವುದೋ ಒಂದು ಯೋಚನೆಯಲ್ಲಿ ನಮ್ಮಲ್ಲಿ ಮಾತುಕತೆಯಾಯಿತು, ಅದಕ್ಕೆ ಹೋದ. ನಾನು ಹೇಳ್ತೇನೆ, ಏನು? ಗುರು ಬರುವಾಗ ಚಕ್ರವರ್ತಿ ಆದ್ರೂ ಕೂಡ ಎದ್ದು ನಿಲ್ಲಬೇಕು. ಎದ್ದು ನಿಲ್ಲಿಲ್ಲ. ಯಾಕೆ ಆಮೇಲೆ ಯಾಕೆ ಎದ್ದು ನಿಲ್ಲಿಲ್ಲ? ಎದ್ದು ನಿಲ್ಲುವುದಕ್ಕೆ ನಾನು ಸುಲಭ ಆಗಬೇಕು. ಬಂದದ್ದು ನಿನ್ನ ಗುರು ಅಂದ್ರೆ. ಹೌದು, ಗುರು ಬರುವಾಗ ಎದ್ದು ನಿಲ್ಲಬೇಕಾದ ಅವಸರ ಕರ್ತವ್ಯ ಅಲ್ವೇ? ನಿಮಗೊಂದು ವಿಚಾರ ಉಂಟು. ಅಧ್ಯಕ್ಷ ಸ್ಥಾನದಲ್ಲಿ ಯಾರೊಬ್ಬ ಇರ್ತಾನೆ, ಹಾಗೆ ಅವನಿಗೆ ಕಲಿಸಿದ ಗುರು ಬಂದ ಅಂತ ಎದ್ದು ನಿಲ್ಲುವಂತಹ ಯಾವ ಅದು ಅಧ್ಯಕ್ಷ ಸ್ಥಾನ ಅಲ್ಲ. ಮತ್ತೆ ತ್ರಿವಿಕ್ತ ಮಾಡುವುದು ಅಧ್ಯಕ್ಷ ಸ್ಥಾನದ ಯಾರು? ಧರ್ಮ ಸಭೆಯ ಅಧ್ಯಕ್ಷ ಅಂತ ಹೇಳಿದ್ರೆ ನಾನು. ಸುಧರ್ಮ ಸಭೆಯಲ್ಲಿದ್ದಾಗ ಮಾತ್ರ. ತ್ರಿವಿಕ್ರಮದಲ್ಲಿ ಕೂತಾಗ ಅಲ್ಲ. ತ್ರಿವಿಕ್ರಮದಲ್ಲಿ ಕೂತಾಗ ಚಕ್ರವರ್ತಿ ಆದರೂ ಕೂಡ ಎದ್ದು ಬರಬೇಕು ಗುರು ಬರುವಾಗ. ಹೌದಾ? ಹೌದು. ನಿನ್ನನ್ನು ಇಟ್ಟು ಮಾಡಿದ್ದು ಗುರು. ಆ ಗುರು ಬರುವಾಗ ಎದ್ದು ಬಾರದಿದ್ದ ಕಾರಣ ಯಾವಾಗಲೂ ಎದ್ದು ನಿಲ್ತಾ ಇದ್ದಂತ ನೀನು ಆವತ್ತು ಎದ್ದು ಬಾರದ ಕಾರಣ ಗುರು ರೂಪದಲ್ಲಿ ಬಂತು. ಸರಿ. ಈಗ ವಿಶ್ವರೂಪರನ್ನು ಗುರು ಅಂತ ಮಾಡಿದ್ಯಾರು? ಯಾರು? ನಾನೇ ಹೋಗಿ ಕೇಳಿಕೊಂಡ. ಹೌದಾ? ಹೌದು. ಮಾಡಿದ ಮೇಲೆ ಹಣ ಕಡಿಬೋದು. ಕಾರಣ ಉಂಟಲ್ಲ. ನಮ್ಮ ನಡೆಗೆ ಅವರು ಬ್ರಾಹ್ಮಣ. ಹೌದಾ? ಹೌದು. ಒಂದು ಲೆಕ್ಕದಲ್ಲಿ ಬ್ರಾಹ್ಮಣ, ಮತ್ತೊಂದು ಲೆಕ್ಕದಲ್ಲಿ ಗುರು. ಸರಿ. ಬ್ರಾಹ್ಮಣರನ್ನು ಗುರುವಿನ ತಲೆಯನ್ನು ಒಬ್ಬ ದೇವೇಂದ್ರ ಕಡಿತಾರಂತಾದ್ರೆ ಅವರನ್ನು ದೇವೇಂದ್ರ ಅಂತ ಹೇಳ್ತಾರೆ. ಅನ್ಯಾಯ ಬ್ರಾಹ್ಮಣ ಮಾಡ್ತಾನಂದ್ರೆ ಕಡಿಯುವುದು. ಯಾವುದಲ್ಲ? ಯಾಕೆ? ಯಾವುದು? ಅಸುರರಿಗೆ ಅಧಿಪತ್ಯ ಕೊಟ್ಟದಲ್ಲ. ಯಾವುದು? ಅಸುರರಿಗೆ ಅಭಿಸಿಕೊಡುವುದಕ್ಕೆ ಯಾಕೆ ಹೋದದ್ದು? ಯಾರು? ಅವರೇ. ಹೌದು. ನೀನು ಅಂತವರನ್ನು ಗುರು ಮಾಡಿದ್ದೇನೆ. ಅವರಿಗೆ ಮೊದಲೇ ರಕ್ತಸರಣಿ ವ್ಯಾಮೋಹ. ಹೌದು. ಅಂತವರನ್ನು ಗುರುವಿನ ಜಾಗದಲ್ಲಿ ಗುರುತಿಸಿ. ಆದ್ರೆ ಅವರು ಹಾಗೆ ಮಾಡ್ತಾರೆ ಎನ್ನುವ ಹಾಗೆ ಯೋಚಿಸಿದವನಾನಲ್ಲ. ಯೋಚನೆ ಮಾಡಬೇಕು. ಮತ್ತೆ ನೀನು ಪೀಠದಲ್ಲಿರುವುದೇ ಒಳಿತು ಯೋಚನೆ ಮಾಡಿಯೇ ಗುರುಪೀಠದಲ್ಲಿ ಕುಳ್ಳಿರಿಸಿ. ಹೌದು. ಮತ್ತೊಂದು ವಿಚಾರ ಹೇಳ್ತೇನೆ. ಈಗ ನಾನೇನು ದಿತಿಗರ್ಭವನ್ನು ಛೇದಿಸಿದೆ, ಆದ್ರೆ ಏನಾಯ್ತು? ಕೆಡುಕಾದದಲ್ಲ, ಅವರು ಸುರಪಕ್ಷವನ್ನೇ ಸೇರಿದ್ದಾರೆ. ಮತ್ತಲ್ಲ ಒಳಿತಾ ಇದ್ದಲ್ಲ. ಮತ್ತೆ ಆದ್ರೂ ಈಗ ನೀನು ಅದೆಷ್ಟೋ ಗರ್ಭವನ್ನು ಛೇದಿಸಿದೆ. ನಾನು ಇರುವುದೇ ಅದಕ್ಕೆ.
ನನ್ನಷ್ಟು ಹೊರಗೆ ಬೀಳ್ಲಿಕ್ಕೆ ನೀನಲ್ಲ, ನಿನ್ನ ಅಪ್ಪ ಬಂದು ಬೀಳ್ಲಿಕ್ಕಿರೋದು ಅದು ಅಷ್ಟು ಭದ್ರವಾಗಿ. ಹೌದಾ? ಏನಾಯ್ತು? ಈಗ ತಿಥಿ ಗಣಪತಿ ಅಂತ ಮಾಡಿದ್ದು ನೀನಲ್ಲ, ಅರುಣಾಸುರನಲ್ಲಿ ಬೆಟ್ಟು ತಿಂದದ್ದು ಯಾರು? ಸೋತೆ. ಒಂದು ಜಯಘೋಷ ಮಾಡು. ನಿನ್ನನ್ನು ಎಲ್ಲೆಲ್ಲಿಗೆ ಕಳಿಸುವಾಗೆ ಮಾಡ್ತಿಲ್ಲ. ಸರಿ, ಇದು ಒಳ್ಳೆ ವಿಚಾರ. ನನಗೆ ಇಷ್ಟು ಬುದ್ಧಿ ಉಂಟಲ್ಲ. ಸರಿ, ಸಾಯುವ ಕಾಲಕ್ಕೆ ಅವರು ಸಾಯ್ತಾರೆ. ಅರುಣದೈತ್ಯನಿಗೆ ಅವರು ಹೇಳ್ತಾರೆ, ಅರುಣಾಖ್ಯನಿಗೆ ಜಯವಾಗಲಿ, ದಾನವ ಕುಲ ಶ್ರೇಷ್ಠನಿಗೆ ಅವರಿಗೆ ಅಷ್ಟು ಮಾತ್ರ ಸುರಪಾಲ ಲಾಲಿಸಯ್ಯ ಸುರದೇನು ಕಲ್ಪತರು, ಅದು ಬಿಟ್ಟರೆ ಪಾಪಗಳಿಗೆ ಅವುಗಳನ್ನು ಕೊಲ್ಲುವುದೇ ನೀನು, ಬೇರೆ ಯಾವುದು ಸೋತಿದ್ದಿ. ಆ ಪೀಠ ಈಗ ನನ್ನದು, ಹಾಗಂತ ನಾನು ಕೂತ್ಕೊಡ್ತೇನೆ ಅಂತ ಆಲೋಚನೆ ಮಾಡಬೇಡ. ನನಗೆ ಗಾಯತ್ರಿ ಮಂತ್ರದ ಉಪದೇಶ ಆಗಿದೆ. ನಾನು ಈಗ ನನ್ನ ಊರಿಗೆ ಹೋಗ್ತೇನೆ, ಇಲ್ಲಿರುವುದಿಲ್ಲ. ನಮ್ಮವರಲ್ಲಿದ್ದಾರೆ, ಕೆಲವರು ನನ್ನೊಟ್ಟಿಗೆ ಬರ್ತಾರೆ. ನಾವು ಯಾವಾಗ ಇಲ್ಲಿಗೆ ಬರ್ತೇವೆ ಅಂತ ಹೇಳಿಕ್ಕೆ ನಾವು ಬರುವಾಗ ಸರಿಯಾಗಿ ಸ್ವಾಗತ ಮಾಡಿದ್ರೆ ಮುರೀತಿ ಮಗನೇ. ಇನ್ನು ಯಾರನ್ನಾದ್ರೂ ಖಾಲಿ ಹಿಡಿಲಿಕ್ಕೆ ಹೋದ್ರೆ ಅವರನ್ನು ಹೋಲಿಕೆ ಬಿಡಬೇಡಿ. ಅವ ಯಾರ್ಯಾರ ಖಾಲಿ ಹಿಡಿದೇ ದೊಡ್ಡವರಾಗಿದ್ವಿ. ಈಗ ಈ ಪ್ರಕರಣದಲ್ಲಿ ಕೇಳಿದ್ರೆ ಹೇಳ್ತೇನೆ. ಮುಂದಿನ ಪ್ರಕರಣದಲ್ಲಿ ಕೇಳಿದ್ರೆ ನಮಗೆ ಸೋಲಾಗಿದೆ. ಅವ ಇಷ್ಟು ಮೆರೆಯಬೇಕು ಅಂತಾದ್ರೆ ವರ ಕೊಟ್ಟವ ಬ್ರಹ್ಮದೇವ ಇಲ್ಲೇ ಇರುವುದಲ್ಲ, ಕಷ್ಟವನ್ನು ನಿವೇದಿಸಿಕೊಳ್ಳುವುದಕ್ಕಾಗಿ ಸತ್ಯಲೋಕದೊಳಗೆ ಜಗದಂಬೆಯನ್ನು ನಾವು ಪ್ರತ್ಯಕ್ಷೀಕರಿಸಿಕೊಳ್ಬೇಕು. ಅದಕ್ಕೆ ಬೇಕಾಗಿ ನಾವೆಲ್ಲರೂ ಮಣಿಗೆ ಕೊಡ ಸೇರಬೇಕು. ಆದ್ರೆ
ಮರ್ಯಾದೆಯಿಂದ ಕಂಗೆಟ್ಟಿರುವಂತಹ ಭಕ್ತ ಸಮುದಾಯದ ಮುಂದೆ ಪ್ರತ್ಯಕ್ಷಳಾಗಮ್ಮ. ಆತನನ್ನು ಕೊಂದು ನಮ್ಮನ್ನೆಲ್ಲ ಆತನು ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಪ್ರೇರೇಪಿಸಲಿ. ಮುಂದೆ
ವಂಚಿಸಿ ಒಳ ಪ್ರವೇಶ ಮಾಡಿದೆ ದಕ್ಷಿಣಿಗರ ಯಾಕೆ ನಮಗೆ ಕಾರಣವಿಸಿದೆ ಯಾರು ನೀವು ಈ ಲೋಕದಲ್ಲಿ ಎಲ್ಲ ಸಾಧಕರಿಗೂ ಕೂಡ ತನ್ನದಾದಂತಹ ಸಾಧನೆ ನಡೆಸಲು
ನೀನು ಬಂದ ದಾರಿಯೇ ನಿನಗೆ ಗೊತ್ತಿಲ್ಲ. ಈಗ ನೀನು ಹೇಳಿದ್ದಿ ಗಾಯತ್ರಿ ಜಪದಿಂದ ಇಂತಿಂತಹ ಕೆಲವು ನಮಗೆ ಶಕ್ತಿಯೋ ಅತ್ಮೋನ್ನತಿ ಆಮೇಲೆ ಧೈರ್ಯ ಇಂತಹ ವರ್ಚಸ್ಸು ಸಿಗ್ತದೆ, ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಉದಾಹರಣೆಯಾಗಿ ಕೌಶಿಕನನ್ನು ಹೇಳಿದೆ. ಹುಟ್ಟು ಕ್ಷತ್ರಿಯನಾದ ಕೌಶಿಕನಿಗೆ ಬ್ರಹ್ಮರ್ಷಿ ಆಗುವುದಕ್ಕೆ ಗಾಯತ್ರಿ ಜಪ ಎನ್ನುವುದು ಅತಿ ಅಗತ್ಯ ಇತ್ತು, ಒಂದು ಮಾಧ್ಯಮ. ಆದರೆ ನೀನು ಆ ಕೌಶಿಕನಂತೆ ಇನ್ನೊಂದೆಲ್ಲ ಹೇಳ್ತಾರೆ ಅರುಣಾಸುರ ರಾಕ್ಷಸ. ನಾನು ಕೇವಲ ನೀನು ರಾಕ್ಷಸ ಅನ್ನೋದು, ನೀನು ಬ್ರಹ್ಮ ರಾಕ್ಷಸ. ಹೇಗೆ ಬಲ್ಲೆಯ ಬೀಜದ ಕಡೆಯಿಂದ ನೀನು ಬ್ರಾಹ್ಮಣ, ಕೇವಲ ಕ್ಷೇತ್ರದಿಂದ ಮಾತ್ರ ರಾಕ್ಷಸ. ಹೀಗಿರುವಾಗ ಬ್ರಾಹ್ಮಣ್ಯ ಅನ್ನೋದು ಮೂಲದಲ್ಲೇ ನಿನ್ನಲ್ಲಿದೆ. ಆ ಬ್ರಾಹ್ಮಣ್ಯದ ವರ್ಚಸ್ಸಿನಿಂದಲೇ, ಅದರ ಪ್ರಭಾವದಿಂದಲೇ ಬ್ರಹ್ಮನನ್ನು ಒಲಿಸಿಕೊಂಡು ಬ್ರಹ್ಮಾತೀತನಾದಂತಹ ಒಬ್ಬ ವ್ಯಕ್ತಿಗೆ ಗಾಯತ್ರಿ ಜಪದ ಮೂಲಕ ಇನ್ನು ಯಾವುದನ್ನು ಪಡೆದುಕೊಳ್ಳುವುದಕ್ಕಿದೆ ಅದು ನನ್ನ ಪ್ರಶ್ನೆ. ಅಂಥದ್ರಲ್ಲಿ ನೀನು ಈ ಸುಮ್ಮನೆ ಜಪ ಮಾಡ್ತಾ ಇದ್ರೆ ಊರಿನವರೆಲ್ಲ ಹೇಗೆ ಜೀವನದೊಂದು 3 ಗಳಿಗೆ ವೇಷ ಇತ್ಯಾದಿ ಆಚರಣೆ. ಅಂದರೆ ಬ್ರಾಹ್ಮಣರು ಜಪ ತಪ ಮಾಡು ಅಂತ ಬ್ರಹ್ಮಾತೀತನಾದವನಿಗೂ ಈ 3 ಹೊತ್ತು ಜಪ ಮಾಡುವಂತ ಬ್ರಾಹ್ಮಣ ವೇಷ ಬೇಕು ಅಂತ ಊರಿನವರೆಲ್ಲ ಹೇಳಿದ್ದಿಲ್ಲ. ಯೋಚಿಸು, ಸುಮ್ಮನೆ ಈ ಜಪ ನಿನಗೆ ಯಾಕೆ ಅಂತ ನಾವು
ನೀನು ಮನೆಯಾಗಬೇಕು ಬಲಿಯಾಗಿ ಕ್ರಾಂತಿಕಾರಿ ಸಂದೇಶವನ್ನು ಕೊಡ್ತಾ ಇದ್ದೀಯಲ್ಲ. ಆಗಲ್ಲ. ಮತ್ತೆ ಮೊದಲು ನನಗೆ ಬಲಿಯಾಗು, ಆಮೇಲೆ ಇವನಿಗೆ ಬಲಿಯಾಗು, ಮತ್ತೆ ಲೋಕಕ್ಕೆ ನೀನು ಬಲಿಯಾಗಬೇಕು. ನೀನು ತ್ಯಾಗಮೂರ್ತಿ ಬಲಿ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ನಾನು ಹೇಳ್ತೇನೆ. ಬಲಿ ಅಂದ್ರೆ ನೀನು ತಿಳ್ಕೊಂಡ ಹಾಗೆ ಕಾಲಿಗೆ ತಲೆ ಕಡಿಯುವ ಕುರಿ ಬಲಿಯ ಹಾಗೆ ಬಲಿಯಲ್ಲ. ನೀನು ಹೇಳಿದೆಯಲ್ಲ, ಅದೆಲ್ಲ ನಮ್ಮ ಹಿರಿಯವರಾದಂತಹ ರಾವಣೇಶ್ವರ, ಅವನ ಜೀವನ ನಮಗೆಲ್ಲ ಆದರ್ಶ. ರಾವಣೇಶ್ವರ ಸಾಧನೆ ಮಾಡಿದ, ಸಾಹಸಿ ಹೌದು, ಆ ಮೂಲಕ ಎತ್ತರಕ್ಕೆ ಏರಿದ, ಕಟ್ಟಕಡೆಗೆ ಯಾವುದಕ್ಕೂ ಬೇಡದೆ ಸತ್ತು ಒಬ್ಬಾಕೆ ಪರಸ್ತ್ರೀಯನ್ನು ಕಟ್ಟುತ್ತ ಇಂತಹ ಜ್ಞಾನಿಗೆ ಗುಣವನ್ನು ಮೆಚ್ಚಿಸಿದವನಿಗೆ, ಏನೋ ವೇದಗಳನ್ನು ಅಧ್ಯಯನ ಮಾಡಿ ಕಂಠಪಾಠ ಮಾಡಿದವನಿಗೆ ಪರಸ್ತ್ರೀಗಳನ್ನು ಕಟ್ಟುತ್ತಲು ಅಂತ ಗೊತ್ತಿರಲಿಲ್ಲ. ಇಂತಹ ರಾವಣನ ಆದರ್ಶ ನೀವು ಹಿಂದೆ ಬಳಸಬಾರದು. ಬಲಿಯೊಂದನವ ನಾನು ನಿಮ್ಮ ಜಾತಿಯಲ್ಲಿ ಒಬ್ಬ ಬಲಿ ಚಕ್ರವರ್ತಿ ಅನ್ನೋವನು ಇದ್ದ ಈಗಲೂ ಇದ್ದಾನೆ. ರಾಕ್ಷಸನಾದರೂ ಒಬ್ಬ ಸಾತ್ವಿಕನಾಗಿ, ಸಜ್ಜನನಾಗಿ, ಮಹಾಭಕ್ತನಾಗಿ ಅವನ ಹರಿಯನ್ನು ಭಕ್ತಿಯಿಂದ ಹೊಲಿಸಿಕೊಂಡು ತನ್ನ ಸರ್ವ ಸಂಪತ್ತನ್ನು ಹರಿಗೆ ಅರ್ಪಿಸಿ ಆತನನ್ನು ತನ್ನ ಮನೆ ಬಾಗಿಲಲ್ಲಿ ಕಾವಲಿಗೆ ಇರಿಸಿಕೊಂಡಂತಹ ಮಹಾಭಕ್ತಾಗ್ರೇಸ. ಅಂತಹ ಬಲಿಚಕ್ರವರ್ತಿಯಂತೆ ನೀನಾಗಿ ನಿನ್ನ ಕರುಣಾ ದೃಷ್ಟಿಯನ್ನು ಲೋಕದೆಲ್ಲೆಡೆ ಮೀರಿ ಕರುಣಾರಸವೆಂಬ ನೀರನ್ನು ಎಲ್ಲೆಡೆ ಚೆಲ್ಲಿ ಲೋಕದ ಉಳಿವು ನಿನ್ನಿಂದಾಗಬೇಕು. ಇಂತಹ ಸ್ಥಿತಿಯಲ್ಲಿ ನೀನಿರುವಾಗ ಏನೋ ಬೊಮ್ಮ ಗಿಮ್ಮ ಅಂತ ನೀನು ಈ ಜಪ ಮಾಡುತ್ತಾ, ಮತ್ತೆ ನೀನು ಜಪದಿಂದ ನನಗೆ ಈ ಸ್ಥೈರ್ಯ ಧೈರ್ಯ ಬಲ ಛಲ ಬರಬೇಕು ಅಂತ ಅಪೇಕ್ಷೆ ಅಲ್ವ? ಅದು ಇನ್ನು ಬರುವುದಕ್ಕುಂಟ. ಸ್ಥೈರ್ಯ ಧೈರ್ಯದಲ್ಲಿ ಛಲದಲ್ಲಿ ಮೇಲು ಪರ್ವತದಂತೆ ನೀನೇ ಇರುವಾಗ ಸುಮ್ಮನೆ ಇಲ್ಲದೆ ಈ ಬೊಮ್ಮನಿಗೆ ಅಂಗಿ ಆಡುತ್ತಿ ಇಲ್ಲಿ ವಂದಿಸ್ತಾ ಇದ್ದೀಯಲ್ಲ, ಹಾಗಿದ್ರೆ ಅಂತಹ ಬ್ರಹ್ಮನ ಅಂಗಿಯನ್ನು ಅಂದ್ರೆ ನಿಮ್ಮನ್ನು ಕಂಡಾಗ ಈಶ್ವತಿ ಸತ್ತ ಅಂತಾನೆ. ಅವನಿಗೆ ಸಾಯುವುದಕ್ಕೂ ಗೊತ್ತಿಲ್ಲ. ಇಂಥ ಅಪೂರ್ವವಾದಂತಹ ಪರ ಶಕ್ತಿ ಮಧ್ಯಮ ವೈಖರಿಗಳಿರುವಂತಹ ನುಡಿಯ ಒಂದೊಂದು ಮಗುವಿನಲ್ಲಿಯೂ ಒಬ್ಬ ಅಗ್ನಿ ಮಾತನಾಗಿ ಹೇಗೆ ವ್ಯಕ್ತಪಡಿಸಬೇಕು ಅದೇ ನಿಧಾನವಾಗಿ ಶ್ರೀಮಂತಹ ನುಡಿ ಅನಿಬದ್ಧವಾಗಿ ಕೇಳಿದರನ್ನು ಸೆಳೆಯಬೇಕು. ಒಬ್ಬ ವಿದ್ವಾಂಸನಾದಂತಹ ವಯೋವೃದ್ಧ ಬ್ರಾಹ್ಮಣೆ ಆ ರೀತಿಯಲ್ಲಿ ನಿಮ್ಮದಾದಂತಹ ನುಡಿಯ ವಿಶೇಷ ಭೌತಿಕವೇ ಬೆಳಗಿ ನನ್ನದಾದಂತಹ ಮನಸ್ಸಿಗೆ ತುಂಬ ಸಂತೋಷವಾಗಿತ್ತು. ಆದರೆ ಜೀವನದಲ್ಲಿ ನನ್ನನ್ನು ನಾನು ಉತ್ತರಿಸಿಕೊಳ್ಳುವುದಕ್ಕಾಗಿ ಎಲ್ಲರೂ ಒಂದೊಂದು ಉಪಾಧಿಯನ್ನು ಅಂಗೀಕರಿಸಿದ್ದಾರೆ. ಆ ಉಪಾಧಿಯನ್ನು ನಾನು ಗಾಯತ್ರಿಯನ್ನು ಅಂಗೀಕರಿಸಿಕೊಂಡಿದ್ದೆ. ಶೂನ್ಯದಲ್ಲಿ ಮನಸ್ಸು ಇಲ್ಲದ ಕಾರಣ ಸಾಮಾನ್ಯ ಸಾಮಾನ್ಯದಲ್ಲಿ ಒಂದೊಂದು ಮರದ್ದು ಮಣ್ಣಿನದ್ದು ಲೋಹದ್ದು ಒಂದೊಂದು ಆಕಾರವನ್ನು ತಮ್ಮದಾದಂತಹ ದೇವರನ್ನು ನೀಡಿ ತಮ್ಮ ಆತ್ಮೋದ್ಧಾರಕ್ಕಾಗಿ ತಮ್ಮದಾದಂತಹ ಆತ್ಮ ಸಂಸ್ಕಾರಕ್ಕಾಗಿ ತಾವನ್ನು ಬಳಸಿಕೊಂಡು ಅರ್ಜಿಸಿ ವಂದಿಸಿ ಆ ಮುಖಾಂತರವಾಗಿ ತಮ್ಮನ್ನು ಉತ್ತರಿಸಿಕೊಳ್ಳುತ್ತಾರೆ. ಆ ಉತ್ತರಿಸುವಂತಹ ಜಾಗದಲ್ಲಿ ಆ ವಿಧಿ ನಿನ್ನನ್ನು ಅನುಗ್ರಹಿಸಿದಂತಹ ಅನುಗ್ರಹವೂ ಇದೆ. ಆ ವಿಧಿಯನ್ನೇ ನೀವು ಬ್ರಾಹ್ಮಣನಾಗಿ ನಮ್ಮನ್ನೇ ದೂಷಿಸ್ತಾ ಇದ್ದೀರಿ.
ಈ ಮೊದಲು ಯಾವ ಆಕ್ಷೇಪಣೆ ವಿದ್ವಾಂಸರಾದಂತಹ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಈಗ ದೇವರು ಅನ್ನಿಸಿಕೊಳ್ಳುವುದು ಹೇಗೆ? ಲೋಕದಲ್ಲಿ ಯಾವುದೇ ತಪ್ಪು ಕಾರ್ಯಗಳಿಗೆ ಅಥವಾ ಯಾವುದೇ ದೋಷಗಳಿಗೆ ಯಾವ ಕಲಂಕಗಳಿಗೆ ಸಿಗದೆ ಪರಿಶುದ್ಧವಾಗುವುದೇ ದೇವರು. ಅಂತ ದೇವರ ಸ್ಥಾನದಲ್ಲಿರುವಂತಹ ಬ್ರಹ್ಮ ಮಗಳನ್ನೇ ಮದುವೆಯಾಗಿ ತನ್ನ ತಲೆಯನ್ನೇ ದಂಡಕೊಂಡಿರುವ ಈಗ ಶಾರದೇವನಿಗೆ ಏನಾಗಬೇಕು ಗೊತ್ತಿಲ್ಲ. ಸ್ವಾಮಿ, ಲೋಕದಿಂದ ಎಲ್ಲರೂ ಬ್ರಹ್ಮನಿಗೆ ಮಕ್ಕಳು, ನೀವು ನಾನು ಎಲ್ಲರೂ ಹಾಗೆ ಅಂತಹ ಚೇತನಗಳೆಲ್ಲ ತಮ್ಮದಾದಂತಹ ಕಾರ್ಯದಲ್ಲಿ ನಾವು ಮಾಡುವಂತಹ ಒಂದೊಂದು ಕಾರ್ಯದಲ್ಲಿಯೂ ಕೂಡ ನಮ್ಮಂತ ಸಾಮಾನ್ಯರು ಅದನ್ನು ವಿಮರ್ಶಿಸುವುದು ತಪ್ಪನ್ನು ಹುಡುಕಬೇಕು ಹೋಗುವುದು ಸಾಧುವಾದಂತಹ ಮಾಡುವೆ. ಈಗ ಎಲ್ಲರೂ ಮಕ್ಕಳೇ ಅಂತಾದರೆ ಕೇವಲ ದೇಹ ಸಂಪರ್ಕದಿಂದ ಪಡೆಯುವುದಾದರೆ ಮಕ್ಕಳು ಹೌದು. ಆದರೆ ದೇವರ ಸ್ಥಳದಲ್ಲಿರುವಂತಹ ಬ್ರಹ್ಮ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡಬಲ್ಲಂತಹ ಚೇತನ. ಇವನು ಶಾರದೆಯನ್ನು ಹೇಗೆ ಸಂಕಲ್ಪಿಸಿ ಸೃಷ್ಟಿ ಮಾಡಿಕೊಂಡ? ಒಬ್ಬಾಕೆ ಮಗಳು ಬೇಕು ನನಗೆ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿ ಯಾಗ ಮಾಡಿ ಯಾಗದ ಮೂಲಕ ಹೆಣ್ಣು ಮಗುವೊಂದನ್ನು ಪಡೆದ. ಮಡಿಲಲ್ಲಿ ಕುಳ್ಳಿರಿಸಿಕೊಂಡ. ಮಗಳೇ ಮಗಳೇ ಅಂತ ಕರೆದ. ವಿದ್ಯಾಪೀಠವನ್ನು ಕಟ್ಟಿದ. ಕ್ರಮೇಣ ಬೆಳೆದು ಪ್ರಾಯಪ್ರವೃತ್ತಿಯಾದಾಗ ಈಕೆಯ ರೂಪಕ್ಕೆ ಮರುಳಾಗಿ ಈಕೆಯನ್ನೇ ಮದುವೆ ಆಗಬೇಕು ಅಂತ ಮನಸ್ಸು ಮಾಡಿದ. ಮದುವೆಯು ಆಗಿಯೇ ಬಿಟ್ಟು ಇಂತಹ ಘೋರ ತಪ್ಪಿಗರುವ ತನ್ನ ತಲೆಯನ್ನೇ ದಂಡಬಿಟ್ಟದ್ದು ಹಾಗೆಟ್ಟದನ್ನ ಅವನಿಗೆ ಶಿಕ್ಷೆ ಕೊಟ್ಟವನೂ ಕೂಡ ಭವತಿ ಇಚ್ಛಾ ಅಂತ ಹೇಳಿ ಹೀಗೆ ಈ 20 ವರ್ಷದಲ್ಲಿ ತಿಳಿದಿದ್ದಾನೆ. ನಾವು ಕೇಳಿದ್ದೇವೆ. ಒಂದು ವೇಳೆಯಲ್ಲಿ ಆತನದ್ದಾದಂತಹ ವಿಕ್ಷೇಪದಂತಹ ಕಾರ್ಯವೂ ಕೂಡ ಆ ಕವಿಯನ್ನು ಭಾವನೆಗಳಿಸುವಂತಹ ಜಾಗದಲ್ಲಿ ಅದು ಕೂಡ ಬೇಕಾಗಿ ಆದ ಕಾರಣ ಕೇವಲ ವಿಧಿಯದ್ದಾದಂತಹ ಹೋಗದಲ್ಲಿ ಲೋಕವನ್ನು ನಿರ್ಧರಿಸುವ ಕ್ರಮ ಕಾರ್ಯ ಕಾರಣವಾಗಿ ಇಡೋಣ. ದೇವತಾ ಮಟ್ಟದಲ್ಲಿ ಅದು ಅವರವರಿಗೆ ಸೀಮಿತ. ಮನುಷ್ಯರ ದಾನವರ ರಾಕ್ಷಸರ ನಾವು ಅದನ್ನು ಪ್ರಶ್ನಿಸುವ ಹಕ್ಕುಳ್ಳವರಲ್ಲ ಅಂತ ತಿಳಿದರೂ ಹೊರಗೊಟ್ಟಿದ್ದಾನೆ ಎನ್ನುವುದು ಹಂಗಿದೆ ಅಂತ ನೀನು ಹೇಳಬಹುದು. ಏನು ನೀನು ಅರಮನೆಯಾಗಿ ಹಿನ್ನಪಾಡಿಗೆ ಇರುವಾಗ ನಮ್ಮ ಸ್ಥಾನಾಗಿ ಒಂದು ನಿನಗೆ ಹೊರಗೊತ್ತಲ್ಲ? ಮನೆಗೆ ಇಟ್ಟಿರುವಂತಹ ಸ್ಥಿತಿ ಇದೆ. ಹಾಗಿಲ್ಲ. ನೀನು ಕಾಡನ್ನು ಸೇರಿ ಜೀವದ ಹಂಗು ತೊರೆದು ತಪಸ್ಸು ಮಾಡಿದ್ದು. ನೀನು ಮಾಡಿದಂತಹ ತಪಸ್ಸು ಎನ್ನುವಂತಹ ವಿತ್ತವನ್ನು ಪಡೆದ ಮರ ಎನ್ನುವಂತಹ ವಸ್ತುವನ್ನು ಕೊಟ್ಟು ತಾನಾಗಿ ನಮ್ಮ ನೀಡಿದ್ದಲ್ಲಿಗೆ ನಿನಗೆ ಅನಾಯಾಸವಾಗಿ ಹೀಗೆ ಹೊರಕೊಡುತ್ತಿದ್ದರೆ ಬ್ರಹ್ಮನ ಹಂಗಿ. ತಪಸ್ಸು ಎನ್ನುವಂತಹ ವಿತ್ತವನ್ನು ಎಸೆದು ಮರ ಎನ್ನುವಂತಹ ವಸ್ತುವನ್ನು ಪಡೆದ ನಂತರ ಬ್ರಹ್ಮನ ಹಂಗು ಎಲ್ಲಿನ ಏಳವಾಗಲೂ ನಿನಗಿಲ್ಲ ಅಂತ ನನ್ನ ವಾದ. ಸುಮ್ಮನೆ ಅಲ್ಲ. ಅವಳು ಬಂದುದು ಯಾಕೆ ಬಲ್ಲೆಯ? ನೀನು ಬ್ರಹ್ಮನ ಕುರಿತು ತಪಸ್ಸಾಚರಿಸಿ ನೀನು ಒಬ್ಬ ವರವನ್ನು ಪಡೆದು ಆ ವರಬಲದಿಂದ ಪ್ರಪಂಚದಲ್ಲಿ ಪ್ರತಿಬ್ರಹ್ಮನಾಗಿ ಬಿಟ್ಟರೆ ಶಾರದೆಯ ಗಂಡ ಮೂಲ ಬ್ರಹ್ಮನಿಗೆ ಪ್ರಪಂಚದಲ್ಲಿ ಏನು ನೆಲೆ ಇಲ್ಲದೆ ಆಗ್ತದೆ. ಅದಕ್ಕೆ ಬೇಕಾಗಿ ಶಾರದೆ ಆತನೊಡನೆ ಬಂದು ಗಾಯತ್ರಿ ಎನ್ನುವಂತ ಒಂದು ಕ್ಷುಲ್ಲಕ ಮಂತ್ರವನ್ನು ನಿನಗೆ ಉಪದೇಶ ಮಾಡಿ 3 ಹೊತ್ತು ತಪ್ಪದೇ ಜಪಿಸು, 1 ಹೊತ್ತು ಬಿಟ್ಟು ನಿನಗೆ ಮರಣ ಬರ್ತದೆ ಅಂತ ಎಚ್ಚರಿಸಿದ್ದಾಳ. ಇದರ ಸೂತ್ರ ನಿನಗೆ ಅರ್ಥ ಆಗಲಿಲ್ಲ. ತನ್ನ ಗಂಡನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಗಾಯತ್ರಿ ಜಪ ಎನ್ನುವಂತಹ ಕೂಟಕ್ಕೆ ಅರ್ಥ ಇಲ್ಲದೆ ನಿನ್ನನ್ನು ಕಟ್ಟಿ ಬಿಟ್ಟದ್ದು ನಿಮ್ಮ ಕರುಣೆ ಯಾವಾಗ ಹೊಳೆಯ ಮನಕ್ಕೆ ಹಿತವಾಗಿ ಇರಲು ಮನೋರಂಜಕರವಾದ ಮನಸ್ಸನ್ನು ಅನುಸರಿಸಿ ಮನಸ್ಸನ್ನು ಅನುಸರಿಸಿ ಯಾವನಿಗೆ ನಿರ್ದಿಷ್ಟನೋ ಅದು ನಿಮ್ಮನ್ನೇ ಅಂತ ನನಗೆ ಅರ್ಥ ಆಗಿದೆ. ಅಂಥ ಅಪೂರ್ವವಾದಂತಹ ನುಡಿಯಿಂದ ನನ್ನ ಎಚ್ಚರಿಸಿದ ಪ್ರಕಾರ ಜೀವನದಲ್ಲಿ ನಾನು ಕೆಲವನ್ನೆಲ್ಲ ಅರಿತುಕೊಳ್ಳಬೇಕು.
ಅರಿವಿಲ್ಲದನ್ನು ಅರಿತು ಆ ಮುಖಾಂತರವಾಗಿ ನನ್ನನ್ನು ತಿಳಿಸಿಕೊಳ್ಳಬೇಕು. ಸರಿ. ಈ ಲೋಕದಲ್ಲಿ ನೇತಿ ನೇತಿ ಎಂಬುದಾಗಿ ಜ್ಞಾನಿಗಳು ಮುಂದುವರೆದು ಬ್ರಹ್ಮರನ್ನು ಕಾಣುವುದಕ್ಕಾಗಿ ಹೋಗಬೇಕು. ಹಾಗೆ ಒಂದೆಡೆ ತತ್ವಮಸಿ, ಮತ್ತೊಂದೆಡೆ ಪ್ರಜ್ಞಾನ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಹೀಗೆ ಆ ಬ್ರಹ್ಮದ ಬಗ್ಗೆ ಒಂದೊಂದು ರೀತಿಯಲ್ಲಿ ಯೋಚಿಸಿ ಆ ನಿರ್ವಚನದಲ್ಲಿ ಯಾವ ನಿಬಂಧನೆಯನ್ನು ಯಾವ ಸಿದ್ಧಾಂತವನ್ನು ಅಂಗೀಕರಿಸಬೇಕು ಪೂರ್ಣವಾಗಿ ತಿಳ್ಕೊಳ್ಬೇಕು ಇದ್ರೆ ನಿಮ್ಮಂತಹ ಒಬ್ಬ ವಯೋವೃದ್ಧ ಜ್ಞಾನಿಯದ್ದಾದಂತಹ ಸಹಾಯ ಬೇಕು. ಆದ ಕಾರಣ ಕೇಳ್ತಾನೆ, ಮನೆ ತತ್ವಮಸಿ ಅಂದ್ರೆ ತತ್ವಮಸಿಯ ಬಗ್ಗೆ ಏನೂ ತಿಳಿದಿಲ್ಲ ನೀನು. ತತ್ವಮಸಿ ಎನ್ನುವಂತಹ ಒಂದು ತತ್ವ ಇದೆ. ಅದರ ಬಗ್ಗೆ ನೀನೇನೂ ತಿಳಿದುಕೊಂಡಿಲ್ಲ ಅಂತ ಕಾಣ್ತದೆ. ತತ್ ಅಂದರೆ ಅದು, ತ್ವಂ ಅಂದರೆ ನಾನು, ಅಸಿ ಆಗಿದ್ದೇನೆ. ಏನಾಗಿದ್ದೇನೆ? ಅದು ನಾನು ಆಗಿದ್ದೇನೆ ಎನ್ನುವಂತಹ ಕಟ್ಟ ಕಡೆಯ ಒಂದು ತತ್ವ ಇದೆ. ಅದರ ಬಗ್ಗೆ ಏನೋ ತಿಳಿದುಕೊಳ್ಳದೆ ನೀನು ತತ್ವವೆಂದು ಹೀಗೆ ಜಪ ಆಚರಿಸುತ್ತಾ ಇರುವುದು. ಈಗ ಇದೆ ಅಂದ್ರೆ ಏನು? ಅಸ್ತಿ. ಎಲ್ಲ ಆಸ್ತಿಕರಲ್ವ ಇಲ್ಲಿರುವವರು ದೇವತಾರಾಧನೆ ಮಾಡುವುದು. ಆಸ್ತಿಕರಂದ್ರೆ ಯಾರು? ಅಸ್ತಿ ಇದೆ ಇದೆ ಅನ್ನುವರು. ಏನು ಇದೆ? ನಮಗೆ ಕಣ್ಣಿಗೆ ಕಾಣದಂತಹ ಈ ಬಾಹ್ಯ ಪ್ರಪಂಚದಲ್ಲಿ ಎಲ್ಲೋ ಇಲ್ಲದಂತಹ ಪರದಲ್ಲಿ ಇದೆ. ಅದೇ ದೇವರು, ಅದೇ ಪರಬ್ರಹ್ಮ. ಆ ಪರಬ್ರಹ್ಮ ನಾನು ಆಗಿದ್ದೇನೆ ಎನ್ನುವುದು ತತ್ವಮಸಿ ಎನ್ನುವಂತಹ ಈ ತತ್ವ. ಯಾಕಂದ್ರೆ ಯಾವನೇ ಆಗಲಿ ನೀನು ಹೇಳಿದಂತೆ ಜಪವೋ ತಪಸ್ಸೋ ಯೋಗವೋ ಸಾಧನೆಯೋ ಏನನ್ನಾದರೂ ಒಂದು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಆ ಮೂಲಕ ಎತ್ತರಕ್ಕೆ ಏರುತ್ತಾ ಏರುತ್ತಾ ದಾನವತ್ವದಿಂದ, ರಾಕ್ಷಸತ್ವದಿಂದ, ಮಾನವತ್ವದಿಂದ ದೇವತ್ವದೆಡೆಗೆ ಸಾಗುವುದಕ್ಕೆ ಆಗದರೆ ಎಲ್ಲ ಸಾಧನೆಯ ಫಲರೂಪವಾಗಿ ಗುರಿ ತಲುಪುವ ಮೂಲಕ ಅದನ್ನು ನಾವು ಪಡೆಯುವುದು. ಏನನ್ನು?
ಹಾಗೆಯೇ ಯಶಸ್ಸನ್ನು ಕಂಡಿದ್ದೇನೆ. ನನ್ನ ಎಲ್ಲ ಸಂಶಯವನ್ನು ನಿವಾರಿಸಿದೆ. ಸ್ವಾಮಿ, ನಾನು ಒಂದು ಸಂಶಯ ಇದೆ. ಏನು ಮತ್ತು ಮತ್ತು ನಿನಗೆ ಡೈರೆಕ್ಟ್ ಬರುವುದು? ಸ್ವಾಮಿ, ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಧರ್ಮವನ್ನು ಉಪೇಕ್ಷಿಸಿ ತಮ್ಮ ಸಾಧನೆಯನ್ನು ಯಾವುದನ್ನು ಪಡೆಯುವುದಕ್ಕೂ ಕಂಡುಕೊಳ್ಳುವುದಕ್ಕೂ ಅಸಾಧ್ಯ. ಹಾಗೆ ಎಲ್ಲರಿಗೂ ಹಾದಿ ಇರ್ತದೆ. ಆ ಕಾರ್ಯ ನಾನು ಮಾಡಬೇಕು. ಧರ್ಮ ಪೃಷ್ಠನಾವತ್ತಿಗೆ ಲೋಕದಲ್ಲಿ ಯಾವುದನ್ನು ಪಡೆಯುವುದಕ್ಕೂ ಅಸಾಧ್ಯ. ಧರ್ಮವೇ ಕೈಲಾಸ, ನಾಯಕರು ಕೈಲಾಸವಾಗಿ ಆ ಫಲವನ್ನು ಸೇರಿದ ಆಗ್ತದೆ ಅಂತ ಜ್ಞಾನಿಗಳು. ಆದ್ದರಿಂದ ನಾನು ನನ್ನನ್ನು ಉತ್ತರಿಸಿಕೊಳ್ಳುವಲ್ಲಿ, ನನ್ನ ಧರ್ಮವನ್ನು ಸುಸೂತ್ರವಾಗಿ ನಡೆಸುವಲ್ಲಿ ಈ ಪದ್ಧತಿಯನ್ನೇ ನಾನು ಉಪಾಸನೆ ಮಾಡಿ ಅದು ನನ್ನ ಉಪಾಧಿಯಾಗಿ ನಾನು ಅಂಗೀಕರಿಸ್ತೇನೆ. ಅದನ್ನೇನಾದರೂ ಕೊರತೆ ಕಾಣುವುದು ಅಯ್ಯ, ನೀನು ಕುಳಿತಲ್ಲಿಂದಲೇ ಇನ್ನೂ ಧರ್ಮಕ್ಕೆ ಅಂಟಿಕೊಂಡೇ ತಾಯಿತಿ. ಈಗ ನಾವು ಧರ್ಮ ಮಾಡುವುದು ಯಾಕೆ? ಶುದ್ಧಾಂತಕರಣದಿಂದ ಬೇರೆ ಬೇರೆ ವಿಧಾನವಾದಂತಹ ಕರ್ಮಾಚರಣೆ ಮಾಡಿ ಅದರ ಫಲವಾಗಿ ಹಂತ ಹಂತವಾಗಿ ನಾವು ಮೇಲೆ ಇರಬೇಕು. ಹಾಗಾದರೆ ಒಂದು ನಿರ್ದಿಷ್ಟವಾದಂತಹ ಕರ್ಮವನ್ನು ಮಾಡಿ ಆ ಕರ್ಮದ ಫಲರೂಪವಾಗಿ ನಾವು ಒಂದು ಹಂತವನ್ನು ಏರಿದ ನಂತರ ಮತ್ತು ನಮಗೆ ಅದೇ ಕರ್ಮ ಆಯುಷ್ಯ ಪೂರ್ತಿ ಅಗತ್ಯವಿದೆಯೋ ಆ ನಂತರ ನಾವು ಮಾಡಬೇಕಾದಂತಹ ಕರ್ಮ ಬೇರೆ ಇದೆ. ಹೀಗೆ ಕರ್ಮಾಚರಣೆಯ ಮೂಲಕ ನಿನ್ನ ಮಾತಿನಂತೆ ನಿನ್ನ ವಾದ ತಪ್ಪದಂತೆ ನೀನು ಆಗುವಂತದ್ದಾಗಿದ್ದೀ. ನಾನು ಆಗಂದಿರಲ್ಲ. ತತ್ವಮಸಿ ಪರಬ್ರಹ್ಮನಾದ ನಂತರ ಪರಬ್ರಹ್ಮನಿಗೆ ಒಂದು ಕರ್ಮ ಅಂತ ಇರಬೇಕು. ಏನದು? ಭಕ್ತರನ್ನು ಹರಿಸುವುದು, ಅವರ ಅಭೀಷ್ಟವನ್ನು ಈಡೇರಿಸಿ. ನೀನುಂಟ ಪರಬ್ರಹ್ಮನಾಗಿ ನೀನು ಮಾಡಬೇಕಾದಂತ ಆದ್ಯ ಕರ್ಮವನ್ನು ಮರೆತು ಈ ಕ್ಷುಲ್ಲಕ ಕರ್ಮವನ್ನು ಮಾಡುತ್ತಾ ಇರುವುದರಿಂದ ಈ ವಂದನೆಯೆಲ್ಲ ನಿಜವಾಗಿ ನಿಂದನೆ ಆಗಿದೆ. ನೀನು ಪರಬ್ರಹ್ಮನಾಗಿದ್ದಿ ಎನ್ನುವುದಕ್ಕೆ ಪ್ರಾಮುಖ್ಯವಾದಂತಹ ಸಾಕ್ಷ್ಯಾಧಾರಗಳು ಇವೆ. ಈಗ ಬಾಹ್ಯ ಪ್ರಪಂಚದಲ್ಲಿ ಎಲ್ಲಾ ಶಕ್ತಿಗಿಂತಲೂ ಅಧಿಕ ಶಕ್ತಿವಂತರೆಂದರೆ ಮೂರು ಮೂರ್ತಿಗಳು. ಕಟ್ಟ ಕಡೆಯ ಆಧಿಕ್ಯ ಶಕ್ತಿವಂತರು. ಅಂತಹ ಮೂರು ಮೂರ್ತಿಗಳು, ದೇವಾನು ದೇವತೆಗಳು ನಿನ್ನ ಪಾದ ತಳದಲ್ಲಿ ತಲೆ ಚಾಚಿ ಹೊರಡುತ್ತಾ ಇದ್ದಾರೆ. ಮೂರು ಮೂರ್ತಿಗಳು ಶರಣಾಗುವುದು ಯಾವುದಕ್ಕೆ? ಪರಬ್ರಹ್ಮನಿಗೆ. ಹಾಗಿರುವಾಗ ಅವರು ಶರಣಾಗಿದ್ದಾರೆ ಅನ್ನುವಾಗ ಪರಬ್ರಹ್ಮ ನೀನಾಗಿದ್ದಿ ಅನ್ನುವುದಕ್ಕೆ ಎರಡು ಮಾತಂತ ಸಂಶಯ ಬೇಕು. ಅದರಿಂದ ನಾನು ಹೇಳೋದು, ಈಗ ಪರಬ್ರಹ್ಮನಾದಂತಹ ನೀನು ಇಲ್ಲಿ ನನಗೆ ಇನ್ನೂ ಒಂದು ದೇವರುಂಟು, ಆ ದೇವರ ಸಹಾಯ ನನಗೆ ಬೇಕು ಅಂಗಾಚಿ ಕೈ ಚಾಚುತ್ತಾ ಬೇಡ್ತಾ ಕುಳಿತರೆ ಈ ಪರಬ್ರಹ್ಮನನ್ನು ಆರಾಧನೆ ಮಾಡುವಂತಹ ಭಕ್ತರ ಗತಿ ಏನಾಗಬೇಕು? ಈ ಪರಬ್ರಹ್ಮನಾದಂತಹ ನಿನ್ನ ಆಯುಷ್ಯ ಜಪದಲ್ಲೇ ಕಳೆದುಕೊಳ್ಬೇಕು. ನಾನು ಒಂದು ಹೇಳ್ತೇನೆ, ಪರಬ್ರಹ್ಮನಾದ ನೀನು ಪ್ರಪಂಚ ಮುಖಕ್ಕೆ ಒಮ್ಮೆ ನಾನೇ ಪರಬ್ರಹ್ಮನಾಗಿದ್ದೇನೆ, ಇವಾಗೇನು ಬೇಕು ಎಂಬುದಾಗಿ ಘಂಟಾಘೋಷವಾಗಿ ಘೋಷಿಸಬೇಕು. ಮೊದಲಾಗಿ ಜಪವನ್ನು ಬಿಡಬೇಕು ಅಂತ ನಾನು ಹೇಳ್ತೇನೆ.
ದಕ್ಷನಾಗಿ ಕ್ರಿಯೆ ಗೌಣಾಗಿ ಹೋಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸರಿ. ಹಾಗೆ ಈಗ ಹೇಗೆ ಬರಬೇಕು? ಸಾಕು ಸಾಕು ನಮ್ಗೇನು ಗೊತ್ತಿಲ್ಲ. ಮನಸ್ಸಿನಲ್ಲಿ ಇದ್ರೆ ಹೌದು. ಓ, ನಾನೀಗ ಪರಬ್ರಹ್ಮನಾಗಿದ್ದೇನೆ. ಪರಬ್ರಹ್ಮನಾಗಿ ಏನು ಮಾಡಬೇಕು ಆ ಕರ್ಮದತ್ತ ನೀವು ಬೆಳಕನ್ನು ಚೆಲ್ಲಿದ್ದೀರಿ. ಆದರೆ ನಾನೀ ಕರ್ಮದತ್ತ ಮುಂದುವರಿಯುವಲ್ಲಿ ನಾನು ಬ್ರಹ್ಮತ್ವವನ್ನು ಅಂಗೀಕರಿಸುತ್ತಾರೆ ಅಂದರೆ ನೀವು ನಮ್ಮ ಕರ್ಮ ಕರ್ತವ್ಯವೂ ಅದೇ. ಊರು ತಿರುಗಾಡು, ದೇವರ ಬಗ್ಗೆ ಪ್ರಚಾರ ಮಾಡುವುದು, ಸಾಧ್ಯವಾದಷ್ಟು ಮಟ್ಟಿಗೆ ಧರ್ಮಚರ ಮಾಡುವುದು. ಇಷ್ಟರವರೆಗೆ ನಾವು ಅಲಂಕಾರ ಪ್ರಿಯೋ ವಿಷ್ಣು, ನಮಸ್ಕಾರ ಪ್ರಿಯೋ ಭಾನು, ಅಭಿಷೇಕ ಪ್ರಿಯೋ ಶಿವ ಹೀಗೆ ಉಪದೇಶ ಮಾಡ್ತಾ ಹೋಗ್ತಿದ್ವಿ. ಸರಿ. ಇನ್ನು ಯಾವ ಭಾನು ವಿಷ್ಣು ಇಲ್ಲ, ಅವನಿಗೆ ಅಲಂಕಾರ ಇಲ್ಲ. ಪರಬ್ರಹ್ಮದೇವರೇ ಸರ್ವ. ಸರಿ. ಪರಬ್ರಹ್ಮದೇವರ ಕುರಿತಾದ ಆರಾಧನೆ ಪೂಜೆ ಮಾಡಬೇಕಿದ್ದರೆ ಹೊಸ ಮಂತ್ರ ಸೃಷ್ಟಿಯಾಗಬೇಕು. ನಮಗೆಲ್ಲ ಗೊತ್ತು, ನಾವು ಬ್ರಾಹ್ಮಣ ಮಂತ್ರವನ್ನು ನಾವೇ ಸೃಷ್ಟಿ ಮಾಡುವುದು. ಇನ್ನು ಸ್ವಲ್ಪ ವ್ಯತ್ಯಾಸ ಆಯ್ತು. ಏಕೆ ದೇವೋ ಹಾಗೆ ಗಣಿಸಿದ ಅದು ಹೀಗೂ ಕೆಲವರೆಲ್ಲ 3 ದಿನದೊಳಗೆ ಒಂದು ಪ್ರಸಂಗ ರಚನೆ ಮಾಡಿ ಬಿಟ್ಟ. ಹೇಗೆ ಅದು ಒಂದು 10 ಪುಸ್ತಕ ಬೆಳೆಸಿಟ್ಟುಕೊಳ್ಳುವುದು. ಮೊದಲು ರಚನೆ ಮಾಡಿದ ಅದರಿಂದ 4 ಸೌಮ್ಯ ಬರುತ್ತೆ, ಇದರಿಂದ 1-2 ಏರು, ಅದರಿಂದ 2 ಭ್ರಾಮಿ, ಈ ಕಡೆಯಿಂದ 4 ವಾಟಿ. ಇದನ್ನೆಲ್ಲ ಕತ್ತಿ ಇವರು ಬರೆಯುವುದು. ಇದು ನನ್ನ ಪ್ರಸಂಗ, ನಾಳೆ ಬಿಡುಗಡೆ. ಹಾಗೆ ಕೇವಲ 10 ಪ್ರಸಂಗ ಆಗಬಾರದು. ಪರಬ್ರಹ್ಮದೇವನ ಕುರಿತಾದ ಮಂತ್ರ ಅಷ್ಟು ಸುಲಭ ಇಲ್ಲ, ಒಮ್ಮೆಲೆ ಬರುವುದಿಲ್ಲ. ನೀವು ಅದನ್ನು ಪ್ರತಿಪಾದಿಸ್ತೀರಿ ಅಂತ ಹೇಳುವ ಅದರ ಔಚಿತ್ಯ ಹೇಗಿರಬೇಕು. ಮತ್ತೆ ಉಗುಳಿ ಉಗುಳಿ ರೋಗ, ಪೊಗಳಿ ಪೊಗಳಿ ರಾಗ, ಸರಿ, ಒಮ್ಮೆಲೆ ಬರುವುದಿಲ್ಲ ಅದು. ಹಾಗಾಗಿ ಮರಳಿ ಯತ್ನ ಮಾಡಿ ಪರಬ್ರಹ್ಮದೇವರ ಕುರಿತಾದ ಹೊಸ ಮಂತ್ರ ರಚನೆ ಮಾಡುತ್ತೇನೆ. ಇನ್ನು ಇನ್ನು ಅರುಣೇಕೋ ದೇವ, ಮಿಕ್ಕ ದೇವರಿಲ್ಲ. ಹೀಗೆ ಹೇಳುತ್ತಾ ನನ್ನ ಕಣ್ಣುಗೆ ಯಾವಾಗ ಬೇಕಾದರೂ ಬನ್ನಿ. ನಿಮಗೆ ಮುಕ್ತವಾದಂತಹ ಇನ್ನು ಅರುಣೇಕೋ ದೇವ, ಅರುಣೇಕೋ ಕೇಳಿ. ಇನ್ನು ಮುಂದೆ ಯಾವ ಕಾಲಕ್ಕೂ ಕೂಡ ಅರುಣನನ್ನು ನಂತರನ್ನು ವಿನಃ ಬೇರೆ ಯಾವುದೇ ರೀತಿಯ ಶಕ್ತಿಯನ್ನು ಎಲ್ಲಿಯೂ ಯಾರೂ ಕೂಡ ಲಾಭಿಸುತ್ತಾರೆ. ಮದವೇದ ಧ್ವನಿಗಳನ್ನು ಬೆಳೆಸಿ ಪರಿಸರವನ್ನು ಪರಿಶುಭ್ರಗೊಳಿಸುತ್ತವೆ. ಹಾಗೆ ಸುಹಮಿಗಳ ಕಂಪನದ ಪದಗಳ ಅಗ್ನಿಹೋತ್ರದ ಕುಟೀರಗಳಿಂದ ರಂಜಿಸುವಂತಹ ಆಶ್ರಮಗಳಿಗೆಲ್ಲ ವಿಶೇಷವಾದಂತಹ ಪ್ರಾಶಸ್ತಿ. ಇನ್ನು ಹಾಗಲ್ಲ, ಎಲ್ಲಿಯೂ ಅರುಣನನ್ನು ಹೊಗಳುವಂತಹ, ಅರುಣನನ್ನು ಕೀರ್ತಿಸುವಂತಹ ಆ ನುಡಿಯುಳಿಯು ಎಲ್ಲಿಯೂ ಯಾವುದನ್ನು ಯಾರೂ ಮಾಡುವ. ಒಂದು ವೇಳೆ ಹಾಗೆ ಮಾಡಿದ್ರು ಅಂತಾದರೆ ಅವರ ಶಿರಚ್ಛೇದನವನ್ನು ಮಾಡಿ ಆ ಬ್ರಾಹ್ಮಣರ ಅಗ್ರಹಾರವನ್ನು ಸುಟ್ಟು ಬಿಡಿ. ಹಾಗೆ ಕಾಣಿಕಾಲಯ, ಇನ್ನು ನುಡಿದಂತಹ ದೇವಿ ಮಂದಿರ ಎಲ್ಲ